ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿಯೋಗಿ ವೃಂದವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಭಾನುಕೋಟಿ ಭಾಸ್ವರಂ ಭವಾಬ್ಧಿ ತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಅರಬ್ಬಿ ಸಮುದ್ರದ ದಡದಲ್ಲಿರುವ ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿರುವ ಭಕ್ತರ ನಂಬಿಕೆಯ ಪುಣ್ಯ ಕ್ಷೇತ್ರ ಶ್ರೀ ಸೋಮನಾಥ ಕ್ಷೇತ್ರ. ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವ ಪ್ರಿಯಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಸೋಮೇಶ್ವರದ ಈ ಕ್ಷೇತ್ರ 1200 ವರ್ಷಗಳ ಇತಿಹಾಸವಿರುವ ಕ್ಷೇತ್ರವಾಗಿದೆ. ರಾಮಾಯಣ ಕಾಲದಲ್ಲಿ ನಿರ್ಮಿಸಿದ ಕ್ಷೇತ್ರವೆಂದೇ ಭಾವಿಸಲಾಗಿದೆ. ಶೂಲಟಂಕಪಾಶದಂಡ ಪಾಣಿಮಾದಿ ಕಾರಣಂ ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವ ಪ್ರಿಯಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಹೆಂಗ್ಲ ಸೋಮನಾಥ ಕ್ಷೇತ್ರ ಪಂಡ ಭಾರಿ ಪುರಾಣ ಪ್ರಸಿದ್ಧ ಕ್ಷೇತ್ರ, ಭಾರಿ ಪುರಾತನ ಕ್ಷೇತ್ರ ಪಂಡದ ಇಡೀ ನಮ್ಮ ಲೋಕಯುಗತೆ ಏನಿದನ ದಾದಾಂದು ಬಣ್ಣದ ಹಿಂದೆ ತುಂಬುದ ಅಲುಪರಾಜರ್ನಲ್ಲ ಉಂಬಳಿ ಕೊರೊಂದಿತ್ತು ನಂದು ಪೂರ ನಮ್ಮಡ ಒಂದು ದಾಖಲೆ ಪೂರ ಉಂಡು. ಅಂಚನೆ ನಮ್ಮ ಅಬ್ಬಕ್ಕ ರಾಣಿ ಈ ಕ್ಷೇತ್ರದ ಭಾರಿ ಮಲ್ಲ ಮಹಾಭಕ್ತೆ ಆರ್ಕೊಡ್ತನ ಒಂಜಿ ಶಿವಲಿಂಗ ದ್ರೋಣಲ ನೀರು ಜಪ್ಪುನಂಚಿತ್ತಿನ ಶಿವಲಿಂಗ ಅಭಿಷೇಕ ಅಪ್ಪನಂಚಿತ್ತ ದ್ರೋಣಲ ನಮ್ಮಡ ಮುಲು ಉಂಡು. ಈ ಕ್ಷೇತ್ರದ ಒಂಜಿ ಜೀರ್ಣೋದ್ಧಾರ ಮನ್ಪುನ ಒಂಜಿ ಇಂದು 3 ಭಕ್ತೆಲ್ಲ ಸೇರಿದ ಒಂಜಿ ನಮ್ಮ ಮಲ್ಲ ಯೋಜನೆ ಇತ್ತಂಡು. 2018 ನಮ್ಮ ಕಾಲಿ ದೇವರಿನ ಗರ್ಭಗುಡಿಲ ಸುತ್ತು ಪೋಳಿದಲ್ಲ ಒಂಜಿ ಜೀರ್ಣೋದ್ಧಾರ ಕಾರ್ಯ ಕೈಪಾಡದು ಭಾರಿ ಪೊರ್ಲದ ಒಂಜಿ ಬ್ರಹ್ಮಕಲಶ 2018 ಮಲ್ತ ಐದು ಬೊಕ್ಕ ಸಂಪೂರ್ಣ ಜೀರ್ಣೋದ್ಧಾರದ ರಾಜಗೋಪುರ ಬೊಕ್ಕ ಪೂರ ಪರಿವಾರ ದೇವರಿನ ಜೀರ್ಣೋದ್ಧಾರ ಬೊಕ್ಕ ಗದಾತೀರ್ಥ ಪಂಡ ಭೀಮ ಗದೆಟ್ ಮಲ್ತನ ಒಂಜಿ ಕೆರೆ ಅಂದು ಪನ್ಪೇರು ಪುರಾಣಾಡು ಐತ ಒಂಜಿ ಜೀರ್ಣೋದ್ಧಾರ ಬೊಕ್ಕ ಕಲ್ಲೊಟ್ಟಿ ನಮ್ಮ ಈ ಕ್ಷೇತ್ರದ ಪರಿವಾರ ದೇವಗಳನ್ನ ಕಲ್ಲೊಟ್ಟಿ ಕಲ್ಲು ಕೂಡ ಕುಚ್ಚಿಸಾತ ಗುಳಿಗನಕಲ ಕ್ಷೇತ್ರದ ಜೀರ್ಣೋದ್ಧಾರ ಮಲ್ಪುಣ ಬೊಕ್ಕ ಹೊಸತಾದ ಒಂಜಿ ಬ್ರಹ್ಮರಥ ಸಮರ್ಪಣೆ ಮಲ್ಪುತ್ತಿನ ಒಂಜಿ ಯೋಜನೆ ಕೈಪಾಡ್ದಿತ್ತ. ಆ ಯೋಜನೆ ಪ್ರಕಾರ ಕರಿನ 2020 ಬ್ರಹ್ಮಕಲಶ ಜೀರ್ಣೋದ್ಧಾರ ಪೂರ ಆವಡಿತ್ತಂಡು. ಆಂಡ ಕೊರೋನಾದ ನಿಮಿತ್ತ ಎಂಕ್ಲಾವಿನ 1 ವರ್ಷ ಪಿರಾಪಾಡ್ದು 2021 ಈ ಸಂಪೂರ್ಣ ಜೀರ್ಣೋದ್ಧಾರದ ಕೆಲಸ ಕೈಪಾಡ್ದ ಭಕ್ತರನ್ನ ಸಹಕಾರಡು ಮುಲ್ತ ಮಸ್ತ್ ಸಮಾಜದ ಕ್ಲುಲ್ಲೇರು ಐದು ಬಂಡ ಸಮಾಜ ಅವಡು ಗಟ್ಟಿ ಸಮಾಜ ಅವಡು ಮೊಗೈರ ಅವಡು ಒಂದು ಹಡ್ಕ ಭಗತಿಗೆ ಅಂದ ತಗಲ ಪೂರ 9 ಮಾಗಣ್ಯದ ಭಕ್ತರು ಸೇರಿದು ಈ ಜೀರ್ಣೋದ್ಧಾರಕ್ಕೆ ಸಹಕಾರ ಕೊಡ್ದು ಭಾರಿ ಪೊಲ್ಲದ ರಾಜಗೋಪುರ ಮಗ ಪೂರ ಪರಿವಾರ ದೇವರನ್ನ ಮಾತಾ ದೇವರನ್ನೆಲ್ಲ ಜೀರ್ಣೋದ್ಧಾರ ಅದು ಪುನರ್ ಪ್ರತಿಷ್ಠೆ ಆತಂಡು. ರಾಮಾಯಣದ ರಾವಣನ ಸಂಬಂಧಿಯಾದ ರಾಜ ಕಾರಾಸುರನು ಈ ದೇವಾಲಯವನ್ನ ನಿರ್ಮಿಸಿ ಸೋಮನಾಥನನ್ನ ಪೂಜಿಸುತ್ತಿದ್ದರು ಎಂದು ನಂಬಲಾಗಿದೆ. ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿತಂ ಸಮಸ್ತ ಲೋಕ ವಿಗ್ರಹಂ ವಿನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣೀಲ ಸಕ್ಕಟಿಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ.
धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णशेषपाशशोभिताङ्गमण्डलं काशिकापुराधिनाथ कालभैरवं भजे रत्नपादुका प्रभाभिरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालदं श्रमोक्षणं काशिकापुराधिनाथ कालभैरवं भजे ಈ ಕ್ಷೇತ್ರದಲ್ಲಿ 2 ಶಿಲಾಶಾಸನಗಳನ್ನು ಕಾಣಬಹುದು. ಈ ಶಿಲಾಶಾಸನದಲ್ಲಿ ಈ ಕ್ಷೇತ್ರ ಪುರಾತನ ಕ್ಷೇತ್ರ ಎಂಬ ಕುರುಹು ಲಭಿಸಿದೆ. अट्टहास भिन्न पद्मचाण्डकोश सन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालमालिकाधरं काशिकापुराधिनाथ कालभैरवं भजे भूतसङ्घनायकं विशालकीर्तिदायकं काशीवासलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुराधिनाथ कालभैरवं भजे कालभैरवाष्टकं पठन्ति ये मनोहरं ज्ञानमुक्तिसाधनं विचित्रपुण्यवर्धनं शोकमोहदैन्यलोभकोपतापनाशनं प्रयान्ति कालभैरवाङ्घ्रिसन्निधिं नराध्रुवं प्रयान्ति ಊರ್ದ ಪೂರ ಮಸ್ತ್ ಸಮಾಜದ ಎಂಗ್ಲು ಸಹಕಾರ ಕೊಡೊಂದುಲ್ಲೆ ನನಾತಿ ಕ್ಷೇತ್ರನ ಎಂಗ್ಲಿಗೆ ಸಂಪೂರ್ಣ ನೆತ್ತ ಕಾಮಗಾರಿನ ಒಂದು ಮಲ್ಬೋದು ಐ ಮೀನ್ ಸಂಪೂರ್ಣ ಮಲ್ಪಡು ಪಂಡದ ಎಂಗ್ಲ ಆಸೆ ಉಂಡು ನೆತ್ತ ಬಗ್ಗೆ ಒಂಜಿ ಪಿರೊಂಜಿ ಎಂಗ್ಲಿಗೆ ಒಂಜಿ ಬ್ರಹ್ಮರಥ ಒಂಜಿ ಸಮರ್ಪಣೆ ಮಲ್ಪನಂಚನ ಯೋಗವಾಗಿ ಎಂಗ್ಲಿ ತೆಗೆದಿತ್ತನು ಅವನು ಸಮರ್ಪಣೆ ಮಲ್ತು ಬಾರಿ ಪುರ್ಲಾತ ನಾನು ಇತ್ತು ಬೆಳ್ಳಿದ ರಥ ಮಲ್ಪಡು ಪಂಡ್ಪುಣ ಒಂಜಿ ಯೋಜನೆ ಉಂಡು ಐಕ್ ಮತ್ತು ಮಸ್ತ್ ಸಹಕಾರ ಬೋಡು ಭಕ್ತಿಯನ್ನ నేను పూర ఈ సందర్భడు యాన్న భక్తుల మనవరికి మనపడ ನನ್ನ ಕೆಲಸ ನಾನಾತು ಬಾಕಿ ಉಂಟು ಎಂಗ್ಲ ಪೂರ ಸಹಕಾರ ಪಡುದು ಈ ಸಂದರ್ಭ ಒಂದು ಈ ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರದ ಬಗ್ಗೆ ಎಂಗ್ಲ ಮಗುವರ ಸಮಾಜ ಪನ್ನ ನಿಕಟ ಸಂಪರ್ಕ ಆಯ್ತ ಒಂಜಿ ದುಂಬುದ ಅಧ್ಯಕ್ಷರಾಯನ ಸದಾನಂದ ಬಂಗೇರು ಒಂಜಿ ರಟ್ಟು ಪಾತ್ರ ಪನ್ನೋದು ಈ ಸಂದರ್ಭಕ್ಕೆ ಏನೊಂದಿಲ್ಲ ಶ್ರೀ ಸೋಮನಾಥ ದೇವರಿಗಳ ಮಗುವೀರ ಸಮಾಜವು ಒಂಜಿ ಅನ್ಯೋನ್ಯ ಬಂಧುತ್ವ ಉಂಟು ಪಂಡಾಗ ವ್ಯಾಘ್ರ ಚಾಮುಂಡಿ ಇಡೀ ಬನ್ನಗ ಪಿಲಿತೂರು ಪೋಡು ಬೈದಿನ ಆ ಸಂದರ್ಭಡು ಮೂಲಕ್ಕೆ ಜಾಗೆ ತಿಕ್ಕನ್ನು ಪೊರ್ತುಡು ಬಳಂಗರ ಮಣ್ಣಿಗೆ ಹೋದು ಅವ್ರ ನೆಲೆಯಲ್ಲ ಬಂದು ದೇವರನ್ನ ಆಜ್ಞದ ಪ್ರಕಾರ ಅವ್ರು ವ್ಯಾಘ್ರ ಚಾಮುಂಡಿ ಆದ ಅಲ್ಲಿ ನೆಲೆ ಉಂಟಿಯಲ್ಲಿ ಅಂಚಾದು ಎಂಗ್ಲಿಗೆಲ್ಲ ಈ ದೇವಸ್ಥಾನಗಳ ಭಾಳ ಹತ್ತಿರ ಸಂಬಂಧ ಉಂಟು ಅಂಚನೆ ಎಂಗ್ಲ ಹಿರಿಯಕಲಿ ದುಂಬು ಒಂಜಿ 17 ತೊಳೆತ ಬಂಗಾರದ ಮಾಲೆಯಲ್ಲಿ ಕೊಡ್ತಿನ ಅವು ಶಿರಡಿ ಇತ್ತಲ ಉಂಡು ಅಂಚನೆ ಈ ಸೋನಗವರ ವರ್ಷ ಸೋನ ಬರ್ಪುಣು ಸೋನಡು ಈಗ ಮಾತ್ರ ರಜೆ ಬಾರದು ಈ ದೇವಸ್ಥಾನ ಭಜನೆ ಮುಖಾಂತರ ಬತ್ತದು ಆ ದೇವರನ್ನ ಸೇವನೆಗಳು ಇತ್ತಮಟ ಮತ್ತೊಂದಿಲ್ಲ ಅಂಚನೆ ಈ ಜೀರ್ಣೋದ್ಧಾರ ಆಗಲ ಈಗೆಲ್ಲ ಸಮಾಜದ ಭಾಮಲ್ಲ ಕೊಡುಗೆ ಕೊಡ್ತಾ ಅಂಜನೆ ಹಬ್ಬಕ್ಕ ರಾಣಿಪುನ ಕಾಲೊಡೆ ಹಬ್ಬಕ್ಕ ಇಡೀ ಪ್ರತಿ ಸೋಮವಾರ ಬತ್ತದು ದೇವರನ್ನ ಸ್ಮರಣೆ ಮಲ್ತೊಂದು ಆ ಪೋರ್ಚುಗೀಸರನ್ನ ಆ ಹಡಗನ್ನ ಈ ಮುಖಾಂತರ ಕೆಲ ಕೋಟೆ ಮಾತಿತ್ತು ನಮ್ಮರು ಆ ಕೋಟೆ ಉಂತು ಬಂದಿತ್ತು ಅಲ್ಲಿಗೆ ಅಂಜ ಅಲ್ಲ ಒಟ್ಟಿಗೆ ಎರಡು ವೀರರ್ ಒಂಜಿ ಎಂಕಲ ಮಗವೀರ ಸಮಾಜ ಚೆನ್ನ ಮರಕಾಲಿ ಅಂಚನೆ ಆರ ಬಕ್ಕೊಂಜಿ ಬಲ ಕೊಟ್ಟು ತಿಮ್ಮಣ್ಣ ನಾಯ್ಕ ಮನಿಪಿನ ತಿಮ್ಮಣ್ಣ ಗಟ್ಟಿ ಮನಿಪಿನ ಈ ಒಂಜಿ 2 ಜನ ಸರದಾರರು ಅಕ್ಲನ ಸಮಾಲೋಚನೆ ಅಕ್ಲ ಭಾರಿ ಗುಪ್ತ ಸಮಾಲೋಚನೆ ಅಕ್ಲ ಮಾತೇಕ್ಲ ಆ ಬಕ್ಕಾಗ ಸಹಕಾರ ಮಾಡ್ತಿತ್ತಿನಾಗ್ಲಿ ಅಂಚಾದಿ ಈ ಸೋಮನಾಥ ದೇವರನ್ನ ಟ್ರಸ್ಟಿ ಆದ ಅಟ್ಟ ಉಳ್ಳ ಎಂಗಲ ರವೀನಾಥ್ ರೈಕಲು ಬಹಳವಾದ ಈ ಕೆಲಸ ಮಾಡಿನಾರು ಅವರ ಒಕ್ಕಲ ಬರೀತಿ ಮಲ್ತಿದ್ದಲ್ಲ ಮಾತೆಲ್ಲ ಬುರ್ದು ರಾತ್ರ ಪಗೆಲು ಮಾತೆಲ್ಲ ಕಲಶ ಮಲ್ದು ಈ ಒಂಜಿ ಸೋಮನಾಥ ದೇವರೇನು ಎಡ್ಡೆ ಮಲ್ತೇರು ಐತೊಟ್ಟು ಎಂಕ್ಲಾರಟ್ಟು ಉಲ್ಲ ನನ್ನ ತಾರಾಗಿ ಆ ಸೋಮನಾಥ ದೇವರ ಭಕ್ತಿ ಅಂಜನೆ ಆರ್ಥಿಕವಾದ ಸಹಕಾರ ಕೊರದು ನನ್ನ ಹೆಚ್ಚಿನ ಕೆಲಸ ಆಪಿಲಾಗ ಅನುಗ್ರಹ ಮನಪಾಡು ಅಂತ ಎಂಕ್ಲ ಪ್ರಾರ್ಥನೆ.
श्रीनिवासभिन्नपद्मजाण्डकोशसन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालमालिकाधरं काशिकापुराधिनाथ कालभैरवं भजे भूतसङ्घनायकं विशालकीर्तिदायकं काशीवासलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुराधिनाथ कालभैरवं भजे कालभैरवाष्टकं पठन्ति ये मनोहरं ज्ञानमुक्तिसाधनं विचित्रपुण्यवर्धनं शोकमोहदैन्यलोभकोपतापनाशनं प्रयान्ति कालभैरवाङ्घ्रिसन्निधिं नराध्रुवं प्रयान्ति कालभैरवाङ्घ्रिसन्निधिं नराध्रुवं प्रयान्ति कालभैरवाङ्घ्रिसन्निधिं नराध्रुवम् ಭಾರತದ 7 ಮೋಕ್ಷ ಕ್ಷೇತ್ರಗಳಲ್ಲಿ ಶ್ರೀ ಸೋಮನಾಥ ಕ್ಷೇತ್ರವೂ ಒಂದು. ಪಿತೃಕಾರ್ಯ ನೆರವೇರಿಸುವ ಮೋಕ್ಷ ಕ್ಷೇತ್ರವಾಗಿದೆ ಇದು. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞಸೂತ್ರಮಿಂದುಶೇಖರಂ ಕೃಪಾಕರಂ ನಾರದಾದಿಯೋಗಿ ವೃಂದವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ भानुकोटिभास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथ कालभैरवं भजे शूलटङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथ कालभैरवं भजे परेश महेश बिलेशय भूषण भो सांब सदा शिव शंभो शंकर शरणं मे तव चरणयुगम् उमया दिव्य सुमंगल विग्रह या लिंगित वामांग विभो सांब सदा शिव शंभो शंकर शरणं मे तव चरणयुगम्. ದಕ್ಷಿಣ ಕನ್ನಡ ಜಿಲ್ಲೆಯ ಭಕ್ತರ ಮೋಕ್ಷ ಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಕ್ಷೇತ್ರದಲ್ಲಿ ಹಿರಿಯರಿಗೆ ಪಿಂಡ ಪ್ರದಾನ ಮಾಡಿದ್ರೆ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಜನಮಾನಸದ್ದು. ದೇವಸ್ಥಾನದ ಪಕ್ಕದಲ್ಲಿರುವ ಸಮುದ್ರದಲ್ಲಿ ಚಿತಾಭಸ್ಮ ವಿಸರ್ಜಿಸಿ ಪಿಂಡ ಪ್ರದಾನ ಕಾರ್ಯ ನೆರವೇರಿಸುವುದನ್ನ ಕಾಣಬಹುದಾಗಿದೆ. ದೂರಿ ಕುರು ಮಾಮಗ್ನಮನಾಥಂ ದೂರಿ ಕುರು ಮೇ ದುರಿತಂ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣ. ಗರ್ಭಗುಡಿಯಲ್ಲಿ ಸೋಮನಾಥೇಶ್ವರ ಇದ್ರೆ ಈ ಕ್ಷೇತ್ರದಲ್ಲಿ ಮಹಾಗಣಪತಿ ದೇವರ, ಗೋಪಾಲಕೃಷ್ಣ ದೇವರ ಸನ್ನಿಧಿ, ವಿಷ್ಣುಮೂರ್ತಿ ಸನ್ನಿಧಿ, ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಿ, ದೇವಸ್ಥಾನದ ಒಳ ಸುತ್ತಿನಲ್ಲಿ ಇವೆಲ್ಲವನ್ನ ಕಾಣಬಹುದಾಗಿದೆ. ದೇವಸ್ಥಾನದ ಹೊರಗೆ ಕಲ್ಕುಡ, ಹುಳಿಗ, ಕುಟ್ಟಿಚಾತ ದೈವಗಳಿದ್ದರೆ ದೇವಸ್ಥಾನದ ಹಿಂಭಾಗ ಬಾಬ್ರಿಯಾಯ ಗುಡಿಯನ್ನ ಕಾಣಬಹುದಾಗಿದೆ. ಋಷಿವರ ಮಾನಸ ಹಂಸ ಚರಾಚರ ಜನನ ಸ್ಥಿತಿ ಲಯ ಕಾರಣ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿ ಸುಮಾರು ವರ್ಷದಿಂದ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಈ ಪುರಾಣ ಪ್ರಸಿದ್ಧ, ಇತಿಹಾಸ ಪ್ರಸಿದ್ಧ ಹಾಗೂ ಭೌಗೋಳಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದ ಈ ಸೋಮನಾಥ ಕ್ಷೇತ್ರವು ಅನೇಕ ಕಾಲಗಳಿಂದ ಸುಮಾರು 1000 ವರ್ಷಗಳಿಂದ ಹಿಂದಿನಿಂದಲೂ ಬಹಳ ಕಾರ್ಣಿಕದಲ್ಲಿ ಪ್ರತೀತಿಯನ್ನು ಪಡೀತಾ ಇದೆ. ಇಲ್ಲಿ ತ್ರಿಕಾಲ ಪೂಜೆ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಾಯಂಕಾಲ ತ್ರಿಕಾಲ ಪೂಜೆ ನಡೀತಾ ಇದೆ. ಮಾತ್ರವಲ್ಲದೆ ವಿಶೇಷ ದಿನಗಳಲ್ಲಿ ಪಂಚಪರ್ವ ಇತ್ಯಾದಿಗಳಲ್ಲದೆ ಶಿವರಾತ್ರಿ, ನವರಾತ್ರಿ ಹಾಗೂ ಉತ್ಸವ 5 ದಿನಗಳ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತದೆ. ಭಕ್ತಾದಿಗಳು ಹೆಚ್ಚಾಗಿ ಶನಿವಾರ, ಸೋಮವಾರ, ಆದಿತ್ಯವಾರ ಹಾಗೂ ಇತ್ಯಾದಿಗಳ ಈ ರಜಾ ದಿನಗಳಲ್ಲೆಲ್ಲ ಅಧಿಕ ಸಂಖ್ಯೆಯಲ್ಲಿ ಬಂದು ದೇವರ ಸೇವೆಯನ್ನು ನಾನಾ ವಿಧದಲ್ಲಿ ಮಾಡಿಕೊಂಡು ಕೃತಾರ್ಥರಾಗಿ ಅದಕ್ಕೆ ತಕ್ಕ ಫಲವನ್ನು ಪಡೀತಾ ಇದ್ದಾರೆ. ಬಹಳ ಕಾರ್ಣಿಕವಾದ ಕ್ಷೇತ್ರ. ಅಂತಃಕರಣ ವಿಶುದ್ಧಿಂ ಭಕ್ತಿಂ ಚ ತ್ವಯಿ ಸತೀಂ ಪ್ರದೇಹಿ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ.
ಈ ಕ್ಷೇತ್ರವು ಈ ಶಿವನ ಅನುಗ್ರಹವನ್ನು ಪಡೆಯುವುದು ಅಲ್ಲದಲ್ಲದೆ ಇದು ಮೋಕ್ಷ ಕ್ಷೇತ್ರ ಅಂತ ಇದೆ. 12 ಕ್ಷೇತ್ರಗಳಲ್ಲಿ ಒಂದಾದಂಥ ಮೋಕ್ಷ ಕ್ಷೇತ್ರ. ಗೋಕರ್ಣ, ಹಿಮಾಲಯ, ಕಾಶ್ಮೀರ, ಸೋಮೇಶ್ವರ, ರುದ್ರಪಾದ ಅಂತ ಅದರಲ್ಲೂ ಬರ್ತದೆ. ರುದ್ರಪಾದ ಅಂದರೆ ಇಲ್ಲಿ ರುದ್ರನ ಪಾದ ಇರುವಂಥ ಒಂದು ಸ್ಥಳ ಅಂತ ಪ್ರತೀತಿಯಲ್ಲಿದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಪಿತೃಗಳ ಉದ್ದೇಶವಾಗಿ ಅವರು ಪಿತೃ ಕಾರ್ಯವನ್ನೆಲ್ಲ ಮಾಡಿದರೆ ಪಿತೃಗಳಿಗೆಲ್ಲ ಸದ್ಗತಿ ಸಿಗ್ತದೆ. ಅವರಿಗೆ ಆ ಸದ್ಗತಿಗೆ ಮಾಡಿದಂಥ ಪುಣ್ಯ ಪ್ರಸಾದವೂ ಸಿಗ್ತದೆ. ಆ ಸದ್ಗತಿ ಮಾಡಿದ ಮೇಲೆ ಅಲ್ಲಿ ಸಮುದ್ರ ತೀರದಲ್ಲಿ ಸದ್ಗತಿ ಇತ್ಯಾದಿನೆಲ್ಲ ಮಾಡಿದ ನಂತರ ಸನ್ನಿಧಿಗೆ ಬಂದು ದೇವರ ಸೇವೆಯನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡ್ತಾರೆ. ಇದರಿಂದ ಪಿತೃಗಳ ಪ್ರಸಾದವು ಅವರಿಗೆ ಸಿಗ್ತದೆ, ದೇವರ ಪ್ರಸಾದವು ಅವರಿಗೆ ಸಿಗ್ತದೆ. ಇದರಿಂದಾಗಿ ಮಾಡಿಸಿದಂಥ ಎಲ್ಲ ದೋಷಗಳು ಪರಿಹಾರ ಮಾಡಿಕೊಟ್ಟು ಅವರಿಗೆ ಸನ್ಮಂಗಲ ಉಂಟಾಗ್ತದೆ ಎಂಬುದರಲ್ಲಿ ಯಾವ ಒಂದು ಸಂಶಯವೂ ಇಲ್ಲ. ಇಲ್ಲಿ ಶನಿವಾರ ಹಾಗೂ ಸೋಮವಾರ ಭಕ್ತಾದಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಅವರಿಗೆಲ್ಲ ಮಧ್ಯಾಹ್ನದ ಪೂಜೆ ಆದ ನಂತರ ಅನ್ನಸಂತರ್ಪಣೆ ಏರ್ಪಾಡು ಇರುತ್ತದೆ. ಸುಮಾರು 3 ವರ್ಷಕ್ಕೊಮ್ಮೆ ಈಗ ಇದು ಎಂಡೋಮೆಂಟ್ ಅಂದರೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂಥ ಒಂದು ಕ್ಷೇತ್ರ ಆಗಿದೆ. ಎಲ್ಲ ಕ್ಷೇತ್ರಗಳನ್ನು ಧಾರ್ಮಿಕ ದತ್ತಿ ಇಲಾಖೆಯವರು ಪಡೆದಿದ್ದಾರೆ. ಅದನ್ನು ಧಾರ್ಮಿಕ ದತ್ತಿ ಇಲಾಖೆಯಿಂದಲೇ ಅದರ ಮೇಲ್ವಿಚಾರಣೆಯನ್ನು ಮಾಡಿಕೊಂಡು ಇಲ್ಲಿ ನಡೆಯುವಂತಹ ಎಲ್ಲ ಕೆಲಸಗಳಲ್ಲಿ ಯಾವ ಒಂದು ನ್ಯೂನತೆ ಬರಬಾರದು, ಭಕ್ತರನ್ನು ಹೆಚ್ಚು ಸಂಖ್ಯೆಯಲ್ಲಿ ಆಕರ್ಷಿಸಿಕೊಂಡು ಕ್ಷೇತ್ರವು ದಿನೇ ದಿನೇ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ 9 ಜನರ ಒಂದು ವ್ಯವಸ್ಥಾಪನಾ ಸಮಿತಿಯು ಎಲ್ಲ ದೇವಸ್ಥಾನಗಳಲ್ಲಿ ಇರುವಂತೆ ಇಲ್ಲಿಯೂ ಇರ್ತದೆ. ಅದರಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ. ನಾವು ತಿಂಗಳಿಗೊಮ್ಮೆ ಅದರ ಸಭೆ ಸೇರಿ ಏನಾದರೂ ನ್ಯೂನತೆ ಇದ್ದರೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಮುಂದಕ್ಕೆ ಏನಾದರೂ ಅಭಿವೃದ್ಧಿ ಆಗುವಂಥ ಕೆಲಸಗಳಿದ್ದರೆ ಅದರಲ್ಲಿ ಏನಾದರೂ ತೊಡಗಿಸಿಕೊಡುವಂತೆ ಎಲ್ಲರೂ ಇದು ಸಭೆಯಲ್ಲಿ ತೀರ್ಮಾನಗೊಳಿಸಿದ ನಂತರ ಅದನ್ನು ಈ ಕಾರ್ಯನಿರ್ವಹಣಾಧಿಕಾರಿ ಅಂತ ಇರ್ತಾರೆ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಬ್ಬರು ನೇಮಕ ಆದವರು, ಅದನ್ನೆಲ್ಲ ಬರೆಸ್ಕೊಂಡು ಅವರ ಕಚೇರಿಗೆ ಕಳಿಸ್ತಾರೆ. ಏನು ಬದಲಾವಣೆ ಆಗಬೇಕಾದರೂ ಆ ಬದಲಾವಣೆಯೆಲ್ಲ ಕಚೇರಿಯ ಆದೇಶದ ನಂತರ ಮಾಡಲಿಕ್ಕೆ ಸಮರ್ಥವಾಗಿದೆ. ಹೀಗೆ ಈ ದೇವಸ್ಥಾನ ನಮ್ಮ ಈ ಸೋಮೇಶ್ವರ ಸನ್ನಿಧಿಯಲ್ಲಿ, ಈ ಸೋಮೇಶ್ವರ ಕ್ಷೇತ್ರದಲ್ಲಿ ಅಂದರೆ ಸೋಮೇಶ್ವರ 9 ಗಾನ ಇದರಲ್ಲಿ ಸೀಮೆ ದೇವಸ್ಥಾನ. ಇದು ಸೀಮೆ ದೇವಸ್ಥಾನ ಅಂದರೆ 9 ಮಾಗಣೆ ಹಾಗೂ ಕುಂಬಳ ಸೀಮೆ ಇತ್ಯಾದಿಗಳೆಲ್ಲ ಇದೆ. ಅಧಿಕ ಸಂಖ್ಯೆಯಲ್ಲಿ ಇದರ ವಿಸ್ತಾರವು ಅಧಿಕವಾಗಿದೆ. ಆದ್ದರಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಸೇವೆಯನ್ನೆಲ್ಲ ಮಾಡಿಕೊಂಡು ಕೃತಾರ್ಥರಾಗ್ತಾರೆ ಎಂಬುದಾಗಿ ಪ್ರತೀತಿ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಜಯ ಕೈಲಾಸ ನಿವಾಸ ಪ್ರಮಾಥ ಗಣಾಧೀಶ ಭೂಸುರಾರ್ಚಿತ ಭೋ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಜನುತ ಗಜಂ ಕಿಣು ಜನುತ ಕಿಟತಕ ಶಬ್ದೈರ್ನಟಸಿ ಮಹಾನಟ ಭೋ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ದೇವಸ್ಥಾನದ ಒಳ ಸುತ್ತಿನಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದು. ಧರ್ಮ ಸ್ಥಾಪನ ದಕ್ಷ ತ್ರಕ್ಷ ಗುರು ದಕ್ಷ ಯಜ್ಞ ಶಿಕ್ಷಕ ಭೋ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಬಲಮಾರೋಗ್ಯಂ ಚಾಯುಸ್ತ್ವದ್ಗುಣ ರುಚಿತಂ ಚಿರಂ ಪ್ರದೇಹಿ ವಿಭೋ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ತುಳುನಾಡಿನ ಸೃಷ್ಟಿಕರ್ತ ಎಂದೇ ಪ್ರಸಿದ್ಧಿಯನ್ನ ಪಡೆದ ಪರಶುರಾಮನ ವಿಗ್ರಹವನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ರಾಮಾಯಣ ಕಾಲದಲ್ಲಿ ಪಾಂಡವರು ಭೇಟಿ ನೀಡಿದ ಸ್ಥಳಕ್ಕೆ ಸಾಕ್ಷಿ ಎಂಬಂತೆ ಭೀಮನಿಂದ ನಿರ್ಮಿಸಿದ ಗದಾತೀರ್ಥ ಸರೋವರವನ್ನು ಕಾಣಬಹುದು. ದೇವಸ್ಥಾನದ ಹೊರಗೆ ನಾಗವನವನ್ನು ಕಾಣಬಹುದು. ಇಲ್ಲಿ ಉದ್ಭವ ನಾಗವನ್ನ ನೋಡಬಹುದಾಗಿದೆ. ರಕ್ತೇಶ್ವರಿ ಗುಡಿಯನ್ನ ನೋಡಬಹುದಾಗಿದೆ. ಭಗವನ್ ಭರ್ಗ ಭಯಾಪಹ ಭೂತಪತೆ ಭೂತಿಭೂಷಿತಾಂಗ ವಿಭೋ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಶರ್ವದೇವ ಸರ್ವೋತ್ತಮ ಸರ್ವದ ದುವೃತ್ತ ಗರ್ವಹರಣ ವಿಭೋ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಷಡ್ರಿಪು ಷಡೂರ್ಮಿ ಷಡ್ವಿಕಾರ ಹರ ಸನ್ಮುಖ ಷಣ್ಮುಖ ಜನಕ ವಿಭೋ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಸತ್ಯಂ ಜ್ಞಾನಮನಂತಂ ಬ್ರಹ್ಮೋತ್ಯೇ ಲಕ್ಷಣ ಲಕ್ಷಿತ ಭೋ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಮುಖ ಸುರಕಾಯಕ
ಸೋಮೇಶ್ವರದ ಸೋಮನಾಥ ನಂಬಿದ ಭಕ್ತರ ಪಾಲಿಗೆ ವರ ನೀಡುವ ಶಿವನ ಕ್ಷೇತ್ರವಾಗಿದೆ. ಸೋಮೇಶ್ವರದ ಸೋಮನಾಥ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ನಮಃ ಶಂಕರಾಯ ನಮಃ ಶಂಕರಾಯ ನಮಃ ಶಂಕರಾಯ ನಮಃ ಶಂಕರಾಯ कृपासागराय शुकाव्यप्रदाय प्रणम्राखिलाभीष्टसन्दायकाय यतीन्द्रैरुपास्याङ्घ्रिपाथोरुहाय प्रबोधप्रदात्रे नमः शङ्कराय चिदानन्दरूपाय चिन्मुद्रकोद्यत्करायेश पर्याय रूपाय तुभ्यं मुदा गीयमानाय वेदोत्तमाङ्गै श्रुतानन्ददात्रे नमः शङ्कराय नमः शङ्कराय नमः शङ्कराय नमः शङ्कराय नमः शङ्कराय जटाजूटमध्ये पुराय सुराणां धुनी साध्यकर्मन्दिरूपस्य शम्भो गले मल्लिकामालिकाव्याजतस्ते विभातीति मन्ये गुरो किं तथैव नखेन्दुप्रभाधूतनम्रालिहार्दान्धकार व्रजायाब्जमन्दस्मिताय महामोहपाथोनिधे पाडवाय प्रशान्ताय कुर्मो नमः शङ्कराय ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ.